ತುಳು ಸಾಹಿತ್ಯ ಅಕಾಡೆಮಿ ಹಾಗೂ ರಂಗಚಾವಡಿ ಮಂಗಳೂರು ಇದರ ಆಶ್ರಯದಲ್ಲಿ ನಗರದ ಊರ್ವ ಸ್ಟೋರ್ನಲ್ಲಿರುವ ತುಳು ಭವನದ ಸಿರಿಚಾವಡಿ ವೇದಿಕೆಯಲ್ಲಿ ರಂಗಚಾವಡಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯ ಉದ್ಯಮಿ ಸುರೇಶ್ ಶೆಟ್ಟಿ ಗುರ್ಮೆ ನೆರವೇರಿಸಿದ್ರು. ಸಮಾರಂಭದ ಅಧ್ಯಕ್ಷತೆಯನ್ನ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ದಯಾನಂದ್ ಜಿ ಕತ್ತಲ್ ಸರ್ ವಹಿಸಿದ್ರು. ಈ ವೇಳೆ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮುರಳೀಧರ್ ಕಾಮತ್ ಇವರಿಗೆ ರಂಗಚಾವಡಿ ಗೌರವ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ರಂಗಕರ್ಮಿ, ಸಿನಿಮಾ ನಿರ್ಮಾಪಕ ಸಂಜೀವ ದಂಡಕೇರಿ, ದಿವ್ಯರಾಜ್ ಕನ್ಸ್ಟ್ರಕ್ಷನ್ನ ಯಾದವ್ ಕೋಟ್ಯಾನ್ ಪೆರ್ಮುದೆ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಒಂಜಿ ವ್ಯಕ್ತಿ ಅಹಮದಂತೆ ಮಾತೆರೆಗಳ ಒಂಜಿ ನಾಟಕ ಚಿತ್ತಿನ ಹಿರಿಯರಿಗೆ ಬುದ್ಧಿವಾದ ಹಿರಿಯರಿಗೆ ಗೌರವ ಕೊಡೊಂದು ಸಂಗೀತ ಕ್ಷೇತ್ರಗಳು ಅಗಾಧವಾದ ಚಿತ್ತಿನ ಸಾಧನೆ ನಮಲ ಹಿರಿಯರ ಅವಾರ್ಡ್ ಇಂಚಿನ ಮಾನದಿಗೆ ಸನ್ಮಾನ ನಾಲು ದಿಕ್ಕಿಟ್ಟು ನಾಲು ಮಕ್ಕಿಳಿದು ನಿತ್ಯ ನಿರಂತರವಾದ ಹಿರಿಯರ ನಾಡುವುದು ಬರೋದು ಪಡೆ ನಮ್ಮೊಳಗಿನ ಮಾತ ದೈವದೇವರ ಅನುಗ್ರಹ ಆಶೀರ್ವಾದ ಇಪ್ಪಡ ತಪ್ಪನ ಚಿತ್ತಿನ ಪಾತ್ರದ ಒಟ್ಟಿಗೆ ರಂಗಚಾವಡಿ ಸಂಸ್ಥೆ ಅಂಚನೆ ತುಳು ಸಾಹಿತ್ಯ ಅಕಾಡೆಮಿ ಜಂಟಿಯಾದ ಜೊತೆಯಾದ ಈಗ ಸಂಗೀತ ಕ್ಷೇತ್ರದ ಸಾಧನೆಯ ಗುರುತಿಸ ಈ ವೇದಿಕೆಯಲ್ಲಿ ಕೈ ಎಳೆದು ರಚನೆಯ ಮಾನಾದಿಗೆ ಅದರ ಮಾತುಗಳು ಜೋರಾದ ಬೇಕಾದ ಮಾನಾದಿಗೆ ಗೌರವ. ಚಿಂತೆಗಳ ಸಂತೆಯಾಗಿದೆ, ಜೈಗಾರರ ಜಾತಿಯಾಗಿದೆ, ಆತಕಗಳ ಪಾತ್ರೆಯಾಗಿದೆ. ಹೀಗೆ ಬಗೆಹರಿದ ಲೆಕ್ಕ ಉತ್ತರ ಸಿಗದ ಪ್ರಶ್ನೆಗಳಲ್ಲಿ ನಮ್ಮ ಬದುಕು ಸಾಗ್ತಾ ಇದೆ. ಬಂದರೆ ನಮ್ಮ ಪೂರ್ವ ಪರಂಪರೆ ಎಲ್ಲ ಎದುರು ತುಳಸಿಕಟ್ಟೆ ಕಾಂಡಲಕ್ಕೆ ನಮ್ಮ ತುಳಸಿಗೆ ದಿಮ್ಮೈತು ಅಂತ, ಸೂರ್ಯದೇವರಿಗೆ ನಮಸ್ಕಾರ ಮಾಡ್ತು ಅಂತ, ನಮ್ಮ ದೈವ ದೇವರಿಗೆ ಪೂರ್ಣಿ ಇರುವಂತ ಭಜನೆ ದಾಂತಲ್ಲಿ ಇಲ್ಲದಿಸಿ ಕೊಟ್ಟಿಗೆ ತುಂಬ ನಮ್ಮ ಪೆತ್ತಕಾಯಿ ಕಂಡು ಎರುಕುಲಿತ್ತ ಇಲ್ಲ ಬಿಡೋರು ತಪ್ಪನಾಗ ಹೊರದ ಸ್ವರವಂತೆ ಬಂತು ಅಂಚನೆ ನನ್ನಾಗ ಪಾರ್ನವ ಸ್ವರಕ್ಕೆ ಬಂತು ಎಲ್ಲಿದ್ರು ತುಪ್ಪ ಇರ್ತದೆ. ಇಲ್ಲಿ ಪೂರ ಕಲೆ ಒಂದು ಜನ ಬದುಕಂತೇಳು ಹಾರಿಬ ನರಕಂದ ಅಂಗಾಲ ತುಳಿದನ ಬಂಗಾರ ಮೋರೆ ತಿಳಿಗಿರತ್ತುಕೊಂಡು ಬಂಗಾರ ಮೋರೆ ತುಳಿದನ ಇಲ್ಲಿ ಅಂಗಳದ ಜನ ಅಪಾರ್ಟ್ಮೆಂಟ್ ಸಂಸ್ಕೃತಿ ಉಪಯೋಗ